ಪಾದಯಾತ್ರೆ ಮುಖಾಂತರ ಪ್ರತಿಯೊಬ್ಬರ ಯುವಕರ ಕೈಯಲ್ಲಿ ಕೂಡ ತಿರಂಗ ಧ್ವಜವನ್ನು ಹಿಡ್ಕೊಂಡು ಈ ದೇಶಭಕ್ತಿಯನ್ನು ಉದ್ದೀಪನ ಮಾಡೋ ಕೆಲಸವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 5,000 ಸಂಖ್ಯೆಯಲ್ಲಿ ಯುವಕರು ಸೇರುವಂಥ ರೀತಿಯಲ್ಲಿ ಪ್ರಯತ್ನ ಆಗ್ತಾ ಉಂಟು. ಕಾರ್ಯಕ್ರಮದಲ್ಲಿ ರಾಜ್ಯದ ಅಧ್ಯಕ್ಷರು, ಯುವಕರ ಕಣ್ಮನಿ ರಾಜ್ಯಾದ್ಯಂತ ಸಂಚಾರ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯ ವೇದಿಕೆಯಾಗಿಸಿಕೊಂಡು ಇಡೀ ಯುವಕರಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂಥ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜಯೇಂದ್ರಣ್ಣನವರು ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ಹಿಂದೂ ಹೋರಾಟಗಾರ, ದತ್ತಪೀಠಕ್ಕೆ ಒಂದು ಶಕ್ತಿನ ತುಂಬಿದಂತಹ CT ರವಿಯವರು, ಮಾಜಿ ಸಚಿವರು, ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಈ ಜಿಲ್ಲೆಯ ಎಲ್ಲ ಹಿರಿಯರು, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರನ್ನು ಸೇರಿದ ಎಲ್ಲ ಹಿರಿಯರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯಾವಾಗ ಈ ದೇಶದ ಚುಕ್ಕಾಣಿಯನ್ನು ಹಿಡಿದ್ರು, ಆವತ್ತಿನಿಂದ ಹರ್ ಘರ್ ತಿರಂಗ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮುಖಾಂತರ ಈ ದೇಶದ ಸುಮಾರು 23 ಕೋಟಿ ಮನೆಗಳಲ್ಲಿ ತಿರಂಗವನ್ನು ಹಾರಿಸುವ ಮುಖಾಂತರ ಒಂದು ಇಡೀ ದೇಶಭಕ್ತಿಯ ಉದ್ದೀಪನವನ್ನು ಯುವಕರಲ್ಲಿ ಮೂಡಿಸುವಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಕಳೆದ ಬಾರಿ 4ನೇ ಆವೃತ್ತಿಯಲ್ಲಿ ಸುಮಾರು 75 ಲಕ್ಷ ಯುವಕರು ಸೆಲ್ಫಿ ವಿತ್ ತಿರಂಗ, ರಾಷ್ಟ್ರಧ್ವಜದ ಜೊತೆ ಸೆಲ್ಫಿಯನ್ನು ತೆಗೆದು harghar-tiranga.com ಅಪ್ಲೋಡ್ ಮಾಡೋ ಮುಖಾಂತರ, ಸರಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡೋ ಮುಖಾಂತರ ಇಡೀ ರಾಷ್ಟ್ರಭಕ್ತ ಯುವಕರ ಒಂದು ದೊಡ್ಡ ಸೈನ್ಯವನ್ನು ನಿರ್ಮಾಣ ಆಗಿದೆ. ರಾಜಕೀಯ ರಹಿತವಾಗಿ ಏನು ಮೋದಿಜಿಯವರು 144 ಕೋಟಿ ಜನ ಕೂಡ ನನ್ನ ಕುಟುಂಬ ಅಂತಾರೆ. ಮೋದಿಜಿಯವರು ಯಾವಾಗ ಆಡಳಿತಕ್ಕೆ ಬಂದರೂ ಅವರು ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡಲೇ ಇಲ್ಲ. ಪ್ರತಿಯೊಬ್ಬ ನಾಗರಿಕರು ಕೂಡ ಅತ್ಯಂತ ಸ್ವಚ್ಛಂದತೆಯಿಂದ ಆರ್ಥಿಕವಾಗಿ ಸಬಲರಾಗುವ ಮುಖಾಂತರ, ಯುವಕರಿಗೆ ಸ್ಟಾರ್ಟಪ್ನ ಮುಖಾಂತರ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಎತ್ತಿದ ಕೈ ಮೋದಿಜಿಯವರದು. ಆ ಕಾರಣಕ್ಕೆ ಈ ಬಾರಿಯ ಸ್ವಾತಂತ್ರ್ಯೋತ್ಸವಕ್ಕೆ ಇಡೀ ದೇಶಕ್ಕೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಈ ಪುಣ್ಯ ಭೂಮಿಯಲ್ಲಿ ತಿರಂಗ ಯಾತ್ರೆ ಜೊತೆಗೆ 13, 14 ಮತ್ತು 15 ತಾರೀಕು 3 ದಿವಸ ಪ್ರತಿ ಮನೆಯಲ್ಲೂ ಕೂಡ ತಿರಂಗವನ್ನು ಹಾರಿಸುವ ಜೊತೆಗೆ ಅದನ್ನು ಸೆಲ್ಫಿ ತೆಗೆದು harghar-tiranga.com ಅಪ್ಲೋಡ್ ಮಾಡೋ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಲಿಕ್ಕಿದ್ದಾರೆ. ಈ ಕಾರ್ಯದ ಮುಖಾಂತರ ಏನು ಈ ದೇಶಕ್ಕೆ ಸೈನಿಕ ಏನು ಗಡಿ ಭಾಗದಲ್ಲಿ ತನ್ನ ಪ್ರಾಣತ್ಯಾಗ ಮಾಡ್ತಾರೆ. ಯಾವ ರೀತಿ ಪ್ರಾಣತ್ಯಾಗ ಅಂದರೆ ಆ ತಿರಂಗವನ್ನು, ರಾಷ್ಟ್ರಧ್ವಜವನ್ನೇ ಅದಕ್ಕೆ ಪ್ರಮಾಣ ಮಾಡಿ, ಪ್ರತಿಜ್ಞೆ ಮಾಡಿ ಗಡಿ ಭಾಗದಲ್ಲಿ ತಮ್ಮ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಅವರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮ ಈ ತಿರಂಗ ಯಾತ್ರೆ. ಅದರ ಜೊತೆಗೆ ಕೋಟಿ ಜನ ಸಮುದಾಯ, ಸಮಾಜದ ಪ್ರತಿಯೊಬ್ಬರ ಕೂಡ ಹೊಟ್ಟೆಯನ್ನು ತುಂಬಿಸುವ ಕೆಲಸವನ್ನು ಅನ್ನದಾತ ರೈತ ಮಾಡ್ತಾನೆ. ಅವ ಕೂಡ ತಿರಂಗಕ್ಕೆ ಗೌರವ ಕೊಟ್ಟು ತನ್ನ ರೈತ ಕೆಲಸವನ್ನು ಮಾಡ್ತಾರೆ. ಆ ರೈತಾಪಿ ವರ್ಗಕ್ಕೆ ಗೌರವ ಕೊಡುವಂಥ ಕಾರ್ಯ ಕೂಡ ಈ ತಿರಂಗ ಯಾತ್ರೆ ಮುಖಾಂತರ ಆಗಲಿಕ್ಕಿದೆ. ಅದ್ರ ಜೊತೆಗೆ ಸಮಾಜದ ಪ್ರತಿಯೊಬ್ಬರು ಕೂಡ ಎಲ್ಲ ರಾಜಕೀಯವನ್ನು ಬದಿಗಿಟ್ಟುಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಷ್ಟ್ರಧ್ವಜದಲ್ಲಿ ಕೇಸರಿ ಅಂದ ತಕ್ಷಣ ಅದು ತ್ಯಾಗದ ಸಂಕೇತ, ಶೌರ್ಯದ ಸಂಕೇತ, ಹಸಿರು ಸಮೃದ್ಧತೆಯ ಸಂಕೇತ, ಆ ಬಿಳಿ ಬಣ್ಣ ಇರುವಂಥದ್ದು ನಾವೆಲ್ಲರೂ ಒಗ್ಗಟ್ಟಾಗಿ ಸೌಹಾರ್ದತೆಯಿಂದ ನಿಷ್ಕಲ್ಮಶ ಮನಸ್ಸಿನಿಂದ ಬದುಕಬೇಕನ್ನುವಂಥ ವಿಚಾರ. ಅದರ ಜೊತೆಗೆ ಮಧ್ಯದಲ್ಲಿ ಧರ್ಮಚಕ್ರ, ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಭಾರತೀಯ ಕೂಡ ಈ ದೇಶಕ್ಕೋಸ್ಕರ ಬದುಕಬೇಕನ್ನೋ ವಿಚಾರವನ್ನು ಇಟ್ಕೊಂಡು ಈ ತಿರಂಗ ಯಾತ್ರೆ, ಅದಕ್ಕೋಸ್ಕರ ಮಾಧ್ಯಮ ಮಿತ್ರ ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ನೀವು ಕೂಡ ಇದನ್ನು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡಬೇಕಾದ್ರೆ ಮಾಧ್ಯಮದ ಮಿತ್ರರ ಸಹಕಾರವನ್ನು ಯಾಚಿಸ್ತಾ, ನಿಮಗೆಲ್ಲರಿಗೂ ಗೊತ್ತುಂಟು ಇತ್ತೀಚೆಗೆ ಆದಂಥ ಜಂತರ್ ಮಂತರ್ನಲ್ಲಿ ಆದಂಥ ಪ್ರತಿಭಟನೆ, ಕಾಕ್ರೋಚ್ ಜನತಾ ಪಾರ್ಟಿಯವರು ವಿದೇಶಿ ಕೈವಾಡದ ಮುಖಾಂತರ ಮೋದಿಜಿಯವರಿಗೆ ಕೆಟ್ಟದಾಗಿ ಆ ಸಣ್ಣ ಮಕ್ಕಳು ಮಾತಾಡಿದರು. ನಮಗೆಲ್ಲರಿಗೂ ದುಃಖ ಆಗಿದೆ, ಪ್ರತಿಯೊಬ್ಬ ಭಾರತೀಯ ಯುವಕರಿಗೆ ದುಃಖ ಆಗಿದೆ. ಅದಕ್ಕೂ ಕೂಡ ಸರಿಯಾದ ಉತ್ತರವನ್ನು ಕೊಡುವಂಥ ರೀತಿಯಲ್ಲಿ ತಿರಂಗ ಯಾತ್ರೆಯಲ್ಲಿ ಮೋದಿ ಭಕ್ತರು, ಮೋದಿಯ ಪರವಾಗಿ ನಾವೆಲ್ಲರೂ ಸೇರಿ, ಯುವಕರ ಸೇರಿ ರಾಷ್ಟ್ರಭಕ್ತರ ಒಂದು ಸೈನ್ಯ, ಜಾಗೃತ ಸಮಾಜ ನಿರ್ಮಾಣ ಆಗಿದೆ. ಯಾವುದೇ ರೀತಿಯ ಕಾಕ್ರೋಚ್ನಂತಹ ಜನತಾ ಪಾರ್ಟಿ ಇಲ್ಲಿ ಪುತ್ತೂರಿನ ರಣಕಹಳೆಯನ್ನು ಊದಲಿಕ್ಕಿದ್ದೇವೆ ನಾವು. ಆ ಕಾರಣಕ್ಕೆ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ತಿರಂಗ ಧ್ವಜವನ್ನು ಹಿಡಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ರಿಗೂ ನಾನು ಪ್ರೀತಿಪೂರ್ವಕವಾಗಿ ಪುತ್ತೂರಿನ ಮಹಾಜನತೆಗೆ
ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡು ಪ್ರತಿ ಶಕ್ತಿ ಕೇಂದ್ರ ಬೂತ್ ಮಟ್ಟದಲ್ಲಿ ಕಾರ್ಯವನ್ನು ಮಾಡ್ತಿದ್ದೇವೆ. ಆ ಕಾರಣಕ್ಕೆ ಆ ಮಹಾಲಿಂಗೇಶ್ವರ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು, ಪುತ್ತೂರಿನ ಮಹಾಜನತೆ ಭಾಗವಹಿಸಬೇಕಂತ ವಿನಂತಿ ಮಾಡ್ತೇನೆ. ಇಲ್ಲ, ನಮ್ಮ ಪುತ್ತೂರು ನಗರ ಗ್ರಾಮಾಂತರ ಮಂಡಲ ರಾಜ್ಯದ ಮೊದಲ ಕಾರ್ಯಕ್ರಮ. ಇಡೀ ದೇಶಾದ್ಯಂತ ಆಗ್ತದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಕಾರ್ಯಕ್ರಮ ಪುತ್ತೂರಲ್ಲಿ. ಹೌದು.